ವಾವ್, ಕರ್ಡ್ ರೈಸ್ ನೋಡ್ತಾ ಇದ್ದೀವಿ. ಸೂಪರಾಗಿ ಕಾಣ್ತಾ ಇದೆ. ಅಷ್ಟೇ ರುಚಿಯಾಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಈ ಮೊಸರನ್ನ 5 ಸ್ಟಾರ್ ಹೋಟೆಲಲ್ಲಿ ತಿಂತೀವಲ್ವ ಆ ಥರ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಹೋಟೆಲ್ ಶೈಲಿಯಲ್ಲಿ ರುಚಿಯಾಗಿ ಈ ಒಂದು ಮೊಸರನ್ನ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದೇನು ಡಿಫ್ರೆನ್ಸಪ್ಪ, ಇದನ್ನ ಏನು ಸ್ಪೆಷಲಾಗಿ ಮಾಡೋದೇನು, ಮೊಸರಿಗೆ ಅನ್ನ ಕಲಸಿದ್ರೆ ಆಗೋಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ತಪ್ಪು ಸ್ನೇಹಿತರೆ, ನಾವು ಅದೇ ರೀತಿಯಾಗಿ ತಿನ್ನೋದು. ಸೊ ಈ ರೀತಿಯಾಗಿ ಒಂದು ಸಲ ಮಾಡಿ ನೋಡಿ, ನೆಕ್ಸ್ಟ್ ಟೈಮಿಂದ ಈ ರೆಸಿಪಿನೇ ಕಂಟಿನ್ಯೂ ಮಾಡಿಬಿಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ 1 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದೇ ಮೆಷರ್ಮೆಂಟಲ್ಲಿ 1 ಗ್ಲಾಸಷ್ಟು ನಾನು ಹಾಲು ತೊಗೊಂಡಿದ್ದೀನಿ. ಬಿಸಿ ಹಾಲೇ ಹಾಕ್ತಾಯಿದ್ದೀನಿ. ನೀವು ತಣ್ಣಗಿರೋ ಹಾಲು ಬೇಕಾದರೂ ಹಾಕ್ಬೋದು. ಸೇಮ್ ಅದೇ ಗ್ಲಾಸಲ್ಲಿನೇ ಒಂದೇ ಮೆಷರ್ಮೆಂಟ್ ಇಟ್ಕೊಳ್ಳಿ ಸ್ನೇಹಿತರೆ. 2 ರಿಂದ 3 ಗ್ಲಾಸಷ್ಟು ನಾನು ನೀರನ್ನು ಮಿಕ್ಸ್ ಮಾಡ್ತೀನಿ. ಯಾಕೆ ಅಂತ ಅಂದರೆ ಒಂದೊಂದು ಅಕ್ಕಿ ಒಂದೊಂದು ಥರ ನೀರು ಹಿಡಿಯುತ್ತಲ್ವ, ಇದು ಸ್ವಲ್ಪ ಮೆಡ್ಡೆಯಾಗಿ ಮೆತ್ತವಾಗಿ ಬೇಯಬೇಕು. ಅದಕ್ಕೋಸ್ಕರ ರುಚಿಗೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 1 ಕಪ್ ಅಕ್ಕಿ, 1 ಕಪ್ ಹಾಲು, 2.5 ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡೋಣ. 2 ರಿಂದ 3 ವಿಷಲನ್ನು ಒಡಿಸ್ಕೊಳ್ಳೋಣ. ಒಂದೊಂದು ಅಕ್ಕಿ 2 ವಿಷಲ್ಗೆ ಚೆನ್ನಾಗಿ ಬೆಂದ್ಬಿಡುತ್ತೆ. ಇದು ಮೊಸರನ್ನ ಆಗಿರೋದ್ರಿಂದ 3 ವಿಷಲ್ ಒಡಿಸ್ಕೊಳ್ಳೋಣ. ಈಗ ಆಲ್ರೆಡಿ ಪ್ರೆಷರ್ ಬಿಟ್ಟಿದೆ, ಬನ್ನಿ ನೋಡೋಣ. ಆ ಒಂದು ಬಿಸಿನಲ್ಲೇ ಪ್ರೆಷರ್ ಬಿಟ್ಟ ತಕ್ಷಣ ನಾವು ಲಿಡ್ ಓಪನ್ ಮಾಡ್ತೀವಲ್ಲ ಸ್ನೇಹಿತರೆ, ನೋಡಿ ಬೆಂದಿರುತ್ತೆ. ಅದನ್ನು 1 ನಿಮಿಷ ಸಾಕು, ಹಿಂಗೆ ಚೆನ್ನಾಗಿ ತಿರುಗಿಸ್ಬೇಕು. ಆವಾಗ ನಮಗೆ ಅಕ್ಕಿ ಅಗಲಾಗಿ ಸಿಗೋದಿಲ್ಲ, ಮೃದುವಾಗಿ ಮೆತ್ತವಾಗಿ ಇರೋ ಅಂಥ ಅನ್ನ ಸಿಗುತ್ತೆ ನಮಗೆ. ನೋಡಿ ಈ ಥರ ಒಂದು 2 ರಿಂದ 3 ರೌಂಡ್ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಾಗತ್ತೆ. ಇವಾಗ ಫೈನ್ ಚಾಪ್ ಮಾಡಿರೋ ಅಂಥ 2 ಹಸಿಮೆಣಸಿನ್ಕಾಯನ್ನು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ಬಿಸಿನಲ್ಲೇ ಅವೆರಡನ್ನು ಕೂಡ ಮಿಕ್ಸ್ ಮಾಡಿ. ಇಲ್ಲಿ ಬಿಸಿ ಇರುವಾಗಲೇ ಯಾವುದೇ ಕಾರಣಕ್ಕೂ ಮೊಸರನ್ನು ಆ್ಯಡ್ ಮಾಡೋ ಹಾಗಿಲ್ಲ ಸ್ನೇಹಿತರೆ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನೀವು ಈ ಟೈಮ್ನಲ್ಲಿ ಉಪ್ಪನ್ನ ರುಚಿ ನೋಡಿಕೊಂಡು ನೀವು ಉಪ್ಪನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಇವಾಗ ಅನ್ನ ಎಲ್ಲ ಚೆನ್ನಾಗಿ ಆರಿದೆ. ಈ ಟೈಮ್ನಲ್ಲಿ ನಾನು ಅದರಲ್ಲಿ ಸುಮಾರು ಈಗ 1 ಕಪ್ಪು ನಾನು ಹಾಲು ಹಾಕಿದ್ದೆ ಅಲ್ವಾ, ಸೊ ಇಲ್ಲಿ 2 ಕಪ್ಪಷ್ಟು 2 ರಿಂದ 3 ಕಪ್ಪಷ್ಟು ನಾನು ಗಟ್ಟಿ ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮೊಸರು ಹುಳಿ ಇರಬಾರ್ದು, ಹುಳಿ ಇದ್ದರೆ ಈ ಮೊಸರನ್ನ ಚೆನ್ನಾಗಿ ಬರೋದಿಲ್ಲ. ನೀವು ಬೇಕಂದರೆ ನೀವು ಇಲ್ಲಿ ಮತ್ತೆ ಹಾಲು ಬೇಕಾದರೂ ಮಿಕ್ಸ್ ಮಾಡ್ಕೊಬೋದು. ಮೊಸರೇನ ಹುಳಿ ಇದೆ ಅಂತ ಹೇಳಿದ್ರೆ ನೀವು ಹಾಲನ್ನ ಮಿಕ್ಸ್ ಮಾಡ್ಕೊಬೋದು, ಇಲ್ಲ ಅಂದರೆ ಬರೀ ಮೊಸರನ್ನೇ ನೀವು ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಬನ್ನಿ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಸುಮಾರು 3 ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ, ಕರಿಬೇವಿನ ಸೊಪ್ಪು, ಒಂದು 1/4 ಟೀ ಸ್ಪೂನಷ್ಟು ಇಂಗು ಸ್ನೇಹಿತರೆ. ಇಂಗನ್ನು ಮಿಸ್ ಮಾಡಬೇಡಿ. ನಿಮಗೆ ಬೇಕಾದಷ್ಟು ನೀವು ಗೋಡಂಬಿ ಕೂಡ ಆ್ಯಡ್ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಮೊಸರನ್ನಕ್ಕೆ ಗೋಡಂಬಿ ಹಾಕೋದ್ರಿಂದ ತುಂಬ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆ ರೆಡಿಯಾಗಿದೆ. ಬನ್ನಿ ರೆಡಿಯಾಗಿರೋ ಅಂಥ ನಮ್ಮ ಮೊಸರನ್ನಕ್ಕೆ ಒಗ್ಗರಣೆಯನ್ನು ಮಿಕ್ಸ್ ಮಾಡೋಣ. ನೋಡ್ತಾ ಇರ್ಬೋದು, ನೋಡ್ತಾ ಇದ್ದರೆ ಫಸ್ಟ್ ಈ ಒಂದು ರೆಸಿಪಿನ ಟ್ರೈ ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಲ್ವಾ? ಮಕ್ಳಿಗಂತೂ ಫೇವ್ರೆಟ್ ಅಂತ ಹೇಳ್ಬೋದು. ಇಲ್ಲಿ ನಾನು ಸುಮಾರು ಒಂದು ಮೀಡಿಯಮ್ ಸೈಜಿಂದು ಒಂದು ಫುಲ್ಲು ನಾನು ಪೊಮೊಗ್ರಾನೇಟನ್ನು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಪೊಮೊಗ್ರಾನೇಟ್ ಇಲ್ಲ ಅಂದರೆ ಮೊಸರನ್ನ ಅಂತ ಅನಿಸೋದೇ ಇಲ್ಲ. ನೋಡ್ತಾ ಇರ್ಬೋದು, ಮಿಕ್ಸ್ ಮಾಡ್ತಾ ಇದ್ರೇ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾವು ಹೋಟೆಲಲ್ಲಿ ತಿನ್ನೋ ಥರನೇ ಇರುತ್ತೆ. ನೀವು ಈ ರೀತಿ ಯಾವತ್ತೂ ಟ್ರೈ ಮಾಡಿರಲ್ಲ, ಬಟ್ ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ. ನೆಕ್ಸ್ಟ್ ಟೈಮಿಂದ ನೀವು ಇದೇ ರೀತಿ ಮಾಡ್ತೀರಾ ಸ್ನೇಹಿತರೆ, ಅಷ್ಟು ಚೆನ್ನಾಗಿರುತ್ತೆ. ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ. ಪುಳಿಯೋಗರೆ ಮಾಡಿದ್ರೆ ಈ ಥರ ಮೊಸರನ್ನ ಮಾಡಿಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಬಿಸಿಬೇಳೆಭಾತ್ ಮೊಸರನ್ನ ಮಾಡ್ಬೋದು, ತುಂಬ ಒಳ್ಳೆ ಕಾಂಬಿನೇಷನ್ ಮಾಡ್ಕೊಳ್ಬೋದು ಇದನ್ನು. ಈಗ ಸರ್ವ್ ಮಾಡೋ ಟೈಮ್ ಆಗಿದೆ, ಸರ್ವ್ ಮಾಡ್ತಾಯಿದ್ದೀನಿ. ನೀವು ಮಕ್ಕಳಿಗೆ ಮತ್ತು ಗಾರ್ನಿಷ್ ಮಾಡಿಕೊಡ್ಬೋದು. ಇನ್ನೂ ಸ್ವಲ್ಪ ಜಾಸ್ತಿ ದಾಳಿಂಬೆನ ಹಾಕ್ಬಿಟ್ಟು ಗೋಡಂಬಿ ಇನ್ನು ಸ್ವಲ್ಪ ಜಾಸ್ತಿ ಹಾಕಿ ಕೊಡಿ, ಇನ್ನೂ ಖುಷಿಯಾಗಿ ತಿಂತಾರೆ. ನನ್ನ ಮಗು ಹಣ್ಣೇ ತಿನ್ನಲ್ಲ ಅಂತ ಅನ್ನೋರಿಗೆ ಇದು ಒಂದು ಸೂಪರ್ ಟಿಪ್ ಅಂತ ಹೇಳ್ಬೋದು. ಮೊಸರನ್ನ ಮಾಡಿಕೊಟ್ಬಿಟ್ಟು ಅದರಲ್ಲಿ ಆಗೋವಷ್ಟು ಜಾಸ್ತಿನೇ ಪೊಮೊಗ್ರಾನೇಟ್ ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸೊ ನಾನು ಗಾರ್ನಿಷ್ ಮಾಡ್ತಾಯಿದ್ದೀನಿ ಸ್ವಲ್ಪ ಪೊಮೊಗ್ರಾನೇಟು ಮತ್ತು ಗೋಡಂಬಿಯಿಂದ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ.